ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ್ಲ ಸೊನ್ಮೆಲು ಇದು ನಮ್ಮ ದಿಢೀರಾದ ಕ್ಯಾಪ್ಸಿಕಮ್ ಮಸಾಲ ಮಲ್ಪುಗ. ಇವತ್ತು ನಾವು ಕ್ಯಾಪ್ಸಿಕಮ್ ಮಸಾಲ ಮಾಡುವ. ಅದಕ್ಕೆ ನೋಡಿ ನಾನಿಲ್ಲಿ ಒಂದು ಟೊಮೆಟೊ, ಒಂದು ಈರುಳ್ಳಿ, 3 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಇದೆಲ್ಲವನ್ನು ಕಟ್ ಮಾಡ್ಕೋಬೇಕು. ತುಲೆ ಒಂದು ಟೊಮೆಟೊ ನಿಂಜೆ ಕಟ್ ಮಾಡ್ತು ಅಂದರೆ ನೀರುಳ್ಳಿಲ್ಲ ಉದ್ದುದ್ದ ಕಟ್ ಮಾಡ್ಕೊಡು. ಅಂಚನೆ ಕ್ಯಾಪ್ಸಿಕಮ್ ಎಲ್ಲ ತುಲೆ ಇಂಚೆ ಚೂರು ಮಲ್ಲನೆ ಮುರಿದು ರೆಡಿ ಮಾಡ್ತು ದಿವೋ ನೋಡು. ಇವೆಲ್ಲವನ್ನು ಕಟ್ ಮಾಡಿ ಇಟ್ಟಾಯಿತು. ಈಗ ಒಂದು ಪ್ಯಾನ್ಗೆ ನಾನು 3 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ. 3 ಚಮಚದ ಕಡಲೆ ಹಿಟ್ಟನ್ನು ಶೋಕು ಫ್ರೈ ಮಾಡ್ಕೊಡು. ಘಮ ಬಂದಿಟ್ಟು ನಮ್ಮ ಅವನನ್ನು ಫ್ರೈ ಮಾಡ್ಕೊಡು. ಇದನ್ನೊಂದು ಪ್ಲೇಟಿಗೆ ಇಟ್ಟಿವಂಗ. ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ. ಇವಾಗ ನಾವು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಮತ್ತು ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಅವೇ ಪ್ಯಾನಿಗೆ ಒಂದು ಎಣ್ಣೆಲ್ಲ ನೀರುಳ್ಳಿ ಪಾಡು ಪೊತ್ಪೊಡು ತೊಲಿಂಚ ಪೊತ್ಪೊಡು ಸ್ವಲ್ಪ ಹೊತ್ತು ಇದನ್ನು ನಾವು ಹುರ್ಕೋಬೇಕು. ಆಮೇಲೆ ನಾವು ಕಟ್ ಮಾಡಿ ಇಟ್ಟ ಕ್ಯಾಪ್ಸಿಕಮನ್ನು ಇಲ್ಲಿ ಸೇರಿಸ್ಕೋಬೇಕು. ಮತ್ತು 3 ರೀತಿಯ ಕ್ಯಾಪ್ಸಿಕಮನ್ನು ನೆಕ್ ಪಾಡೋಡು ಕಡೆ ಮುಟ ಸ್ಕಿಪ್ ಮಲ್ಪನ ತೊಲೆ ಮಸ್ತ್ ಎಡ್ಡೆ ರೆಸಿಪಿ ನಮ್ಮ ಕಡಲೆ ಹಿಟ್ಟಿನ ಪಾಡ್ದು ಮಲ್ತೊಂದಿಲ್ಲ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನಾವು ಕಡಲೆ ಹಿಟ್ಟನ್ನು ಬಳಸಿ ಕ್ಯಾಪ್ಸಿಕಮ್ ಮಸಾಲ ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆಯ ರೆಸಿಪಿ. ಚಪಾತಿ ಪೂರಿ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನು. ಚಪಾತಿ ಪೂರಿ ದೋಸೆ ಒಟ್ಟಿಗೂ ಎಡ್ಡೆ ಹಾಕೊಂಡು ಇವಾಗ ನಾವು ಕಟ್ ಮಾಡಿಟ್ಟ ಟೊಮೆಟೊವನ್ನು ಸೇರಿಸ್ಕೋಬೇಕು. ಇದು 3 ರೀತಿಯ ಟೊಮೆಟೊನ ಪಾಡ್ದು ಅವೆಲ್ಲ ಚೂರು ನಿಜ ಫ್ರೈ ಮಾಡ್ಕೊಡು. ಒಂದು ಪೊಟ್ಟು ಫ್ರೈ ಮಾಡ್ತಾ ಹಾಕಿನ ಉಪ್ಪು ನಿಕ್ಕಲ ಅನುಸಾರ ಪಾಡಲೆ ಸ್ವಲ್ಪ ಹುದ್ದಾದ ನಂತರ ನಾವಿಲ್ಲಿ ಉಪ್ಪು ಮತ್ತು ಅರಸನ್ನು ಸೇರಿಸ್ಕೋಬೇಕು. ಮಂಜಳದ ಪುಡಿ ಚೂರು ಇನ್ನೊಂದು ಪೂರ ಶೋಕು ಬೆರೆದು ಹಾಕಿನ ನಮ್ಮ ಖಾರಗೆ ಮುಂಚಿದ ಪುಡಿ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಆಮೇಲೆ ಕೊತ್ತಂಬರಿ ಹುಡಿ ಅರ್ಧ ಚಮಚ, ಜೀರಿಗೆ ಹುಡಿ 1/4 ಚಮಚ, ಅರ್ಧ ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಜೀರಿಗೆದ ಪುಡಿ, ಕೊಂಚ 3/4 ಚಮಚದ ಗರಂ ಮಸಾಲ ಪುಡಿ, 3/4 ಚಮಚದಷ್ಟು ಗರಂ ಮಸಾಲ ಹುಡಿಯನ್ನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದು ಶೋಕಕ್ಕೆ ಬೆರೆದು ನಾವು ಮುಚ್ಚಳ ಮುಚ್ಚಿದ 2 ನಿಮಿಷ ಬುಡ್ಕ 2 ನಿಮಿಷ ಮುಚ್ಚಳ ಮುಚ್ಚಿ ಇಡುವ. ಜಾಸ್ತಿ ಬೇಯಿಸಬಾರ್ದು. ಇವಾಗ ನೋಡಿ 2 ನಿಮಿಷ ಆಯಿತು. ಇವಾಗ ನಾವು ನೋಡಿ ಒಂದ್ಸಲ ಬೇಯಿಸ್ಕೋಬೇಕು. 2 ನಿಮಿಷ ಹಾಕಿನ ಮುಚ್ಚಳದಿತ್ತಿದ್ದು ನಮ್ಮ ಚೂರು ಬೆರೆದು ಹಾಕಿನ ನಮ್ಮ ಕಡಲೆ ಹಿಟ್ಟನ್ನು ಪಾಡ್ಕ ಮೂಲು ಪೊತ್ತುದಿತ್ತಿನ ನಾವು ಹುರಿದಿಟ್ಟ ಕಡಲೆ ಹಿಟ್ಟನ್ನು 3 ಚಮಚ ಸೇರಿಸ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಳ್ಳುವ. ಒಂದೊಂದು ಶೋಕು ಬೆರೆದು ಹಾಕಿನ ನಮ್ಮ ಒಂದು 1/4 ಚಮಚದ ಚಾಟ್ ಮಸಾಲ ಪಾಡೋಡು. ಇವಾಗ ಇಲ್ಲಿ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ಆಮೇಲೆ ಇದು ಈಗ ಆಯಿತು. ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು. ಚೂರು ಕೊತ್ತಂಬರಿ ಸೊಪ್ಪು ಹಾಡ್ದು ನಮ್ಮ ಗ್ಯಾಸ್ ಬಂದ್ ಮಲ್ಪುಗ. ನಿಕ್ಕಲು ನನ್ನಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಜನ ಸಬ್ಸ್ಕ್ರೈಬ್ ಮಲ್ಪಲೆ. ಈ ರೆಸಿಪಿ ಇಷ್ಟ ಅಂಡ್ ಆಯ್ನಾದ ಜನಕ್ಕೆ ಶೇರ್ ಮಲ್ಪಲೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಕಮೆಂಟ್ ಮಲ್ಪರೆ ಮರಪೊಚ್ಚಿ ಮಸ್ತ್ ಒಂಜಿ ಎಡ್ಡೆ ರೆಸಿಪಿ ಒಂದು ಖಂಡಿತವರ ಟ್ರೈ ಮಲ್ಪಲೆ. ಕಡೆ ಮುಟ್ಟ ತೊಯ್ನೈಕ್ ಮಸ್ತ್ ಧನ್ಯವಾದ.